ಮೂವರು ಮಹಿಳೆಯರ ಮೇಲೆ ಅಪರಿಚಿತ ತಲ್ವಾರ್ ದಾಳಿ ನಡೆಸಿದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಕರಂಗಲಪಾಡಿ ಬಳಿಯ ಡಯಟ್ನಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಒಳಗೆ ಒಮ್ಮೆಲೆ ನುಗ್ಗಿದ ಆಗಂತುಕ ನಿರ್ಮಲಾ ರೀನಾ ರಾಯ್ ಗುಣವತಿ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ನಿರ್ಮಲಾ ಸ್ಥಿತಿ ಗಂಭೀರವಾಗಿದ್ದು ನಿರ್ಮಲಾ ರೀನಾ ರಾಯ್ ಗುಣವತಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಬರ್ಕೆ ಪೊಲೀಸರು ಆರೋಪಿ ಕುಂದಾಪುರ ಮೂಲದ ನವೀನ್ ಶೆಟ್ಟಿಯನ್ನ ಬಂಧಿಸಿದ್ದಾರೆ. ಆತ ಮಾನಸಿಕ ಅಸ್ವಸ್ಥನೆಂದು ತಿಳಿದು ಬಂದಿದೆ. ತಿಳಿಸಿದ ರೀತಿಯಲ್ಲಿ ಇವತ್ತು ಇಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ನಮ್ಮ ಈ ಒಂದು ಎಜುಕೇಷನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರಿನ್ಸಿಪಲ್ ಆಗಿರತಕ್ಕಂಥವ್ರು ನಮ್ಮ DDPI ಮಲ್ಲೇಸ್ವಾಮಿಯವರು ಚಾರ್ಜಲ್ಲಿದ್ದಾರೆ. ಇವತ್ತು ಬೇರೆ ಕಡೆ ಎಲ್ಲ ಕಾಲೇಜುಗಳು ಪ್ರಾರಂಭ ಆಗ್ತಾ ಇರೋದ್ರಲ್ಲಿ ಬೇರೆ ಬೇರೆ ಲೆಕ್ಚರ್ಸ್ನೆಲ್ಲ ಬೇರೆ ಕಡೆ ಡೆಪ್ಯೂಟ್ ಮಾಡಿದ್ದೆ. ಇಲ್ಲಿ ಓನ್ಲಿ ಲಿಪಿಕ ಸಿಬ್ಬಂದಿಗಳು ಮಾತ್ರ ಇವತ್ತು ಕೆಲಸ ಮಾಡ್ತಾಯಿದ್ರು. ಈಗಾಗಲೇ ಮಾನ್ಯ ಆಯುಕ್ತರು ತಿಳಿಸಿದ ರೀತಿಯಲ್ಲಿ 3 ಜನಕ್ಕೆ ಹಲ್ಲೆ ಆಗಿರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಔಟ್ ಆಫ್ ಡೇಂಜರಸ್ ಇದ್ದಾರೆ. ಈಗಾಗಲೇ ದೂರು ದಾಖಲಾಗಿದೆ. ನಿಯಮಾನುಸಾರ ಕಾನೂನು ಪ್ರಕಾರ ಅದಕ್ಕೆ ಕ್ರಮ ಕೈಗೊಳ್ಳಲಿಕ್ಕೆ ಮಾನ್ಯ ಆಯುಕ್ತರು ಈಗಾಗಲೇ ಕ್ರಮವನ್ನು ವಹಿಸ್ತಾ ಇದ್ದಾರೆ. ನಾವು ಕೂಡ ಡಾಕ್ಟರ್ಗೆ ಮಾತನಾಡಿದ್ದೇವೆ.